ಬ್ರಹ್ಮಬೈದರ್ಕಳ ಗರಡಿ ಹೊಸಾಳ ಬಾರ್ಕೂರಿನಲ್ಲಿ ಏಪ್ರಿಲ್ 5ರಿಂದ 8ರ ತನಕ ನಾನಾ ಧಾರ್ಮಿಕ ಕಾರ್ಯಕ್ರಮದೊಂದಿಗೆ ಅಖಿಲ ಸೇವೆ ನೇಮೋತ್ಸವ, ಶಿವರಾಯ ಪಂಜುರ್ಲಿ ಮತ್ತು ಕಲ್ಕುಡ ಪರಿವಾರ ದೈವಗಳ ಕೋಲ ಜರುಗಿತು. ಗುರುವಾರ ನಾಗದೇವರಿಗೆ ಶುದ್ಧ ಕಲಶ, ಸಾವಿರ ಹೆಣ್ಣಿನ ವಸಂತ ಪೂಜೆ, ಕೋಡಂಗಿ ಕುಣಿತ, ಪಲ್ಲ ಪೂಜೆ ಮತ್ತು ಮಹಾ ಅನ್ನಸಂತರ್ಪಣೆ ಜರುಗಿತು. ರಾತ್ರಿ ನೇಮೋತ್ಸವ ಹಾಗೂ ಶಿವರಾಯ ಕೋಲ ಜರುಗಿತು. ಸಹಸ್ರಾರು ಭಕ್ತಾದಿಗಳು, ನಾನಾ ಸೇವಾಕರ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು.